ಈಗ ಅವ್ರು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ದೊಡ್ಡ ಬಿಲ್ಡಿಂಗ್ ಇದೆ, ಆದರೂ ಕೂಡ ಅವರ ಕಾಯಕವನ್ನು ಅವರು ಮರ್ತೇ ಇಲ್ಲ. ಚೂಟೆ ಮುಳ್ಳಿ ಒಳ್ಳೆ ಆಯ್ತಾ ಅಂತಾರ ಅಪ್ಪಗ ಕೊಟ್ಟಾಯ್ತ ಬೇರೆ ಬಚ್ಚಿದೆ ಇಲ್ಲ ನೀರು ಆರಾಮುಡಿ ಇಲ್ಲ ಅಲ್ಲಿ ಪೊಲೆದ ಎಲ್ಲ ರೀತಿಯ ಮರಳು ಸುರವು ಇಲ್ಲ ನಾ ಎನ್ನಲೆಕ್ಕ ಈರಾಗಲ ಸುರವು ನಾವೇ ಆನಿದ ಪುತ್ತೂರು ಅಂಚೆತನತೆ ಅವು ಬೊಕ್ಕ ಎಂಚೆಂಚೆಂಚೆಂಚೆಂಚ ಇಂಚಾಯ್ನೆ ಜನಕ್ಕೆ ಪುಟ್ಟಾಯಿನವ ಜಾಸ್ತಿ ಹಣ್ಣು ಇದೇ ಜೋಕ್ಲು ఇంకా లెక్కొట్టి 4 ఒరిజినల్ రెడ్ దాయే ఓనర్ రే అందువల్ల దుడ్డు తినే రాకుండా ఓ వాటర్ తాజ్ మహల్ టిఫిన్ హాల్ విదేశీ భవನ ఓ దుర్గా భవನ కొంత వీర పర ಹೋಟೆಲ್ ಮುಂಚೆ ಮಾತ್ರ ಎಷ್ಟು ಮಂದಿ ಇರ್ತದೆ ಇತ್ತು ಬಿಲ್ಡಿಂಗ್ ಕಟ್ಟಡ ಇದು ದುಂಬು ಪುರ ಗಂಜಿ ಉಂಡು ಬರ್ಪೆದರಿಗೆ ಇತ್ತ ಎಂಜಾಯ್ ಹೋಟೆಲ್ పోపున తినుపున అల్ప పోపున పడున ఎన్నే పాడున మార్కెట్ చేస్తాను ఈ 4 ദിവസം దుంబు కొంచెం సన్యాసి కొండ వస్తుంది లింగండు కొండ వస్తుంది మనం చెప్పనే ಈಗ ದುಂಬು ವಿಸರ್ಜನೆ ಮಾಡ್ತದೆ ಲಿಂಗ ಎತ್ತದು ಇದಕ್ಕೆ ಪಾಡ್ತಾ ಭಕ್ಷಣ ಮಾಡ್ಕೊಂಡು ಆಯ್ತದೆ ಆರೇಗ ಮರತ್ತುಂಟು ಕೆಲಸ ಬಂದಾಗ ಕುದುರೆಯಲ್ಲಿ ಕಡೆ ಹೊಡಿಯಾಗ ಲಿಂಗ ಪಾಡ್ಕೊಂಡು ಆಯ್ತು ಇಪ್ಪನ ಕುದುರೆ ಸಹಿತಂಡು ಅಂಚೆ ಕುದುರೆ ತಿರುಡು ಬದುಕುಜಿ ಆನೆ ಅನ್ಕೊಂಡಂತ ಇಪ್ಪಲ್ಲ ದಾಡೆ ಬುರ್ನ ಬಾಲ ಬುರ್ನ ಬಡವಾರು ಕೊಂಬು ಬುರ್ನ ಕೊಂಬೇಟು ಇತ್ತದ ಜವನ ಇರ್ತದೆ ಮುಗ್ಲೆ ಬರ ದಾಯ್ತಾ ಅನ್ಪರಿ ಅವು ಇದಕ್ಕೆ ಬಂದ್ಬಿಟ್ಟು ಎಲ್ಲ ಮಾಡ್ಕೊಂಡು ಅಂತಂದ್ರೆ ಎಂದಾದ್ರು ಕುಯ್ಯರು ಬರ್ತಾನೆ ಪ್ರಕೃತಿ ನಿಯಮ ಲೋಕಕ್ಕೆ ಬರ್ತಾನೆ ನಾವು ಇರೋರಿಯಾಗ ಇಂಕೋರಿಯಾಗ ಬರ್ತಾನೆ ಬಾರಿ ಬಾತಿರುವ ಈ ಇಲ್ಲಲ್ಲಿ ಇಲ್ಲ ಅಂಚನೆ ಅಂತದ ಅಂಚನೆ ಆಯ್ತಾ ಅವಳೇನೆ ಅಷ್ಟು ಗಿರುಮುಲು ಬಜ್ಜಿ ಮಾಡ್ದು ₹100 ಬಚ್ಚಿರೆ ಮಾಡ್ದು ₹100 ಒಂದು ಆನೆ ಬಣ್ಣ 5 ಪೈಸೆ ಮೂಜಿ ಬೀಡ ರೆಡ್ ಬೀಡ ತಿಕ್ಕೊಂಡಿತ್ತು 25 ಪೈಸೆಗೆ 5 ಪೈಸೆಗೆ ಏನು ಮಾಡಿ ಬಚ್ಚಿದೆ ಬೀಡ ತಿನ್ಕೊಂಡು ಪೂರ ಕಡಿಮೆ ಇದೆ ಸಿಗರೇಟ್ ಬೀಡಿ ಅವು ಆರೋಗ್ಯ ಹಾಳತ್ತ ఇంకా ಸಿಗರೇಟ್ ಒಂಜತ್ತೆ ರೆಡ್ ಹೋಯ್ತು ಈತ ಕಿರ್ತಾನೆ ಹೊಟ್ಬಿಟ್ಟು 5 ಕಿಲೋ ಬರ್ತದೆ ಅಡೆ ಬಾನಾಗರೆ ದಾಯ್ತ ಬಚ್ಚಿಟ್ಟು ಬರ ತುಂಬುದೆ ಈರು ತುಂಬುದಾರು ಯಾನ ತೋತಾನ ಯಾನ್ ತುಂಬುದ ಈ ತೋತಾರ ಏರ್ದು ಮುನೆ ನ್ಯಾನೆಂಚ ತುಂಬುದೆ ಆಪ ಬಿಡ್ಲೇದಂಗತಿ 86 ವರ್ಷದಲ್ಲಿಯೂ ಕೂಡ ಇಂತಹ ಜೀವನೋತ್ಸಾಹಿ ಸಿಗುವಂಥದ್ದು ಬಹಳ ವಿಶೇಷ. ಜೊತೆಗೆ ಇವರನ್ನ ಪುತ್ತೂರಿನ ನಿಜವಾದ ಸಾಧಕ ಅಂತ ಹೇಳಿ, ನಿಜವಾದ ಪ್ರೇರಣಾದಾಯಿ ಅಂತ ಹೇಳಿ ಗುರುತಿಸೋದಕ್ಕೆ ನಮಗೂ ಕೂಡ ಖುಷಿಯಾಗತ್ತೆ. ಶ್ರಮ ಅಂತ ಹೇಳಿದರೆ ಅದಕ್ಕೆ ತಕ್ಕ ಉದಾಹರಣೆ ಕೊಡಬೇಕಾದ್ರೆ ಪುತ್ತೂರಿನ ಎಂ ಶೇಷಗಿರಿ ಎನ್ ಶೇಷಗಿರಿ ಪೈ ಇವರನ್ನು ನೋಡಿ ಶ್ರಮಜೀವಿ ಅಂತ. ಯಾಕೆಂತಂದರೆ ಈಗ ಅವ್ರು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ದೊಡ್ಡ ಬಿಲ್ಡಿಂಗ್ ಇದೆ, ಆದರೂ ಕೂಡ ಅವರ ಕಾಯಕವನ್ನು ಅವರು ಮರ್ತೇ ಇಲ್ಲ. ಇವತ್ತಲ್ಲ 50 ವರ್ಷಗಳಿಂದ ಇಲ್ಲಿ ಬೀಡದ ಅಂಗಡಿ ನೋಡಿ ತೋರಿಸ್ತಾ ಇದ್ದೀನಿ. ಇದು GL ಮಾಲ್ನ ಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗು. ಅದರ ಕೆಳಗಡೆ ಒಂದು ಬೀಡದ ಅಂಗಡಿ ಹಾಕ್ಕೊಂಡು ಕೂತಿದ್ದಾರೆ. ಇವರು ಇವತ್ತಿನ ಬೀಡದ ಅಂಗಡಿಯವರಲ್ಲ, ಅವರು ಸ್ಟಾರ್ಟ್ ಮಾಡಿದ್ದು ಹೇಗೆ, ಅವತ್ತು ಪುತ್ತೂರು ಹೇಗಿತ್ತು, ಇವತ್ತವರು ಸ್ವಂತ ಒಂದು ಬಿಲ್ಡಿಂಗ್ನ ಓನರ್ ಆದರೂ ಕೂಡ ಇದನ್ನು ಯಾಕೆ ಮುಂದುವರಿಸಿದ್ದಾರೆ, ಎಲ್ಲದರ ಬಗ್ಗೆ ಮಾತನಾಡಬೇಕು. ನಮಸ್ತೆ. ಏನು ಚೊಲ್ಲರು ಆರೋಗ್ಯವಲ್ಲರ ಇತ್ತೆ ಈರು ಮೂಲು ಈ ಒಂಜಿ ಪ್ಲೇಸ್ ಬತ್ತದ ಏತು ವರ್ಷ ಅಂಡು 80ನೇ ಚೂಟೆ ಮುಳ್ಳಿ ಒಳ್ಳೆ 80ನೇ ದಾಯ್ತಾ ಅಂತಾರ ಅಪ್ಪಗ ಕೊಟ್ಟಾಯ್ತ ಬೇರೆ ಕೊಟ್ಟಾಯಿ ಪಂದ ಬಜ್ಜಿ ಬಚ್ಚಿದೆ ಹೋಲ್ಸೇಲ್ ಹೋಲ್ಸೇಲ್ ಕೊರೊಂದಿತ್ತುಂಡು ಮಾತೆಲ್ಲ ಬರ ಇರ್ತದೆ. ಕೊಟ್ಟಾಯಿ ಬಂಡದಾಗ ಕೊಟ್ಟಾಯಿ ಬಡ ಅಡಿಕೆ ಸುಪಾರಿ ಸುಲಿದ ಅಡಿಕೆ ಸುಲಿದ ಅಡಿಕೆ ಐದು ಎಂಚ ಬೇರೆ ಎಂಚವು ಅವು ಕೆಜಿ ಲೆಕ್ಕ ಆ ಟೈಮ್ ಬಿಟ್ಟು ಕೆಜಿ ಲೆಕ್ಕ ಐತುಂಡು ತಿಂದ್ರೆಗೆ ತಿನ್ನೇ ಮತ್ತೆ ಕೊಟ್ಟಾಯಿ ಕಟ್ ಮಾಡ್ತದೆ APMC ಪೂಜ ಆ ಬೇರೆ ಐತಂಡ APMC ಪೊಯ್ಬೇಕ ನಮ್ಮ ಕೊಟ್ಟಾಯ್ತ ಬೇರೆ ಪೇಂಟೆಡ್ ಬಂದ್ ಐಟು ಬಕ್ಕ ಪರದ ಬಜ್ಜೆ ಇರೋ ಬಚ್ಚದ ಮಾತ್ರ ಮಾರನೆ ಬೀಡ ಬೀಡಿ ಇನ್ನು ಮಾತ್ರ ಸಿಗರೇಟು ಇನ್ನು ಮಾತ್ರ ಮುಲ್ಪ ಕೊರೊಂದಿತ್ತುಂಡು ಐಕ್ ಬಕ್ಕ ದುಂಬು ಇಂಗ್ಲೇ ಬಿಲ್ಡಿಂಗ್ ಬಾಡಿಗೆ ಬರ್ಕೊಂಡು ఆయన ಇಂಕಲ ಜೀವನ పోపుండు ಬಿಲ್ಡಿಂಗ್ ಬಾಡಿಗೆ ಹರ್ಕೊಂಡು ಒಂದೊಂದು ಬಿಲ್ಡಿಂಗಿನ ಬಾಡಿಗೆ ಜಮಾನಪ್ಪ ನಮ್ಮ ಕಲ್ಯಾಣ ಇದು ಮಾಸ್ಟರ್ ಅಂಗಡಿ ಮಾತಾಯ್ಜ ಅವು ಇಂಗ್ಲೇಗೆ ಆಯ್ತು ಏತ್ ಬಿಲ್ಡಿಂಗು ಏತ್ ಅಂಗಡಿ ಉಂಟು ಏತ್ ಮನೆಯಲ್ಲ ಎಂಕಂದಾಜಿ ತಂದಾಜಿ ಅಪ್ಪ ಒಂಜಿ ಆಜ ಅಂದಾಜಿ ಬರ್ತದೆ ಆಜೇಳು ಅಂದಾಜಿ ಬರ್ತದೆ ಆಜ ಅಂಗಡಿದ ಬಾಡಿಗೆ ಮಣಪುರಮ್ ಕಲ್ಯಾಣಿ ಜ್ಯುವೆಲ್ಸ್ ఒక కంప్యూటర్ ఒక సెల్ఫోను ఒక మొబైల్ రిపేరీ అంగడి ఒక ముక్కల మాంసದ అంగడి ఇది మాత్రం ఇచ్చినవి ఇది అంగడి ఉండే ಈತ ಪೂರ ಬರ್ಪುಂಡತೆ ಈರು ಈತಂದೇನು ಇಲ್ಲ ನೀರು ಆರಾಮುಡು ಇಲ್ಲ ಅಲ್ಲಿ ಪೊಲೆದ
ಈಗ ಎಲ್ಲರಿಗೂ ಮರಳು ಸುರವು ಹ? ಎಂಚ ಬಣ್ಣ ಈರೆಗೆ ಅನ್ಲೋಗಿದ್ದಿ ಈಗ ನಾ ಎನ್ನ ಲೆಕ್ಕ ಈರೆಗಳ ಸುರವು ನಾವೇ ಅವು ಬರಡಿ ಎಂಚ ಅವು ಎಂಚ ತಗೊಂಡ ಅವು ಇಲ್ಲೆಲ್ಲ ಬಡ್ಬಾಳ ಬಿಡತ್ತೆ ಇದೇ ಕುಳ್ಳ ಅಲ್ಪ ಕುಳ್ಳೆ ಬರ ಹಂಚು ಬೇರಲ್ಲ ಮಗಿ ಇತ್ತೇಂಡ ಮರ್ಮರ್ ಇತ್ತೇನು ಕೊಂಡು ಬೇರೆ ಹಂಚಕೊಂಡ ಕವ ಜೀ ತಿಂದಿದ್ದೆ ಕಲ್ಪ ಕಾಫಿ ಎತ್ತದ ಬರ್ಪನ ಇದೇ ಕಲ್ಪ ಜೀ ತಿಂದ ಕಾಫಿ ಅವಾಗ ನಮ್ಮಲ್ಲಿ ಅಕ್ಕಡೆ ಹೋದ್ರೆ ಪರ್ಸ್ ಬರೋಡು ಅಕ್ಕಡೆ ಬಂದಾಗ ಪರ್ಸ್ ಬೇತೇನೆ పోపేది ఎందుకు లోకడు నడుపున సంగతి ಯಾನಿ ಪಣಿಯಲ್ಲಿ ಇಜ್ಜಿ ಪಣಿಯಲ್ಲಿ ಇಜ್ಜಿ ಇತ್ತೆ ನಿಕ್ಲೆಲ್ಲ ಲಂಚೆಜ್ಜಿ ನಮ್ಮ ಕುಲ್ಲುಂಡ ಅಂಚಾಪುಂಡು ಅದೇ ಪ್ರಾಯದ ದೋಸೆ ಅప్పుడు అంటే 86 నడుపుండు ನಾವು ಇತ್ತು ಮೆಂಟಲ್ ಗಿಂಟಲ್ ದಾದ ತೊಂದರಿಜ್ಜಿ ಆಹಾರಕ್ಕೆ ಮಾತ್ರ ಕರೆಕ್ಟ್ ಉಂಡು ಮಾತ್ರ ಮರ್ಯಾದೆ ಇಟ್ಟು చూపేది ದಾದ ತೊಂದರಿಜ್ಜಿ ಇತ್ತೆ ಮೂಲು ಎಂಚ ಬೇರಾಪುರ ಎಂಚ ಆಪುಂಡು ಬೇರೆ ತೊಂದರಿಜ್ಜಿ ಎಣ್ಣೆ ಮತ್ತೆ ಖರ್ಚಿಗೆ ಆಪುಂಡಂದ್ರೆ ಬೇತೆ ಏರಿಯಾಗಳು ಇದು ಕೊರಿಯರಿಜ್ಜಿ ಎನ್ನ ಖರ್ಚಿಗೆ ಬೇತೆ ಏರಿಯಾಗ್ಲ ಕೊರ್ರೆ ಈತ್ ಮಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವು ತುಂಬು ಕತೆ ಜೀರು ಅಂದ್ರೆ ಜಾಗ ಇತ್ತಂದ್ರೆ ಖಾಲಿ ಜಾಗ ಇತ್ತಂದ್ರೆ ಏನು ಮಾರ್ತಂಡು ಆ ಟೈಮ್ ಬಿಟ್ಟು ಕಡಿಮೆಗೆ ತಿಕ್ಕದಂದ್ರೆ ಜಾಗ ಕಡಿಮೆಗೆ ಬಿಲ್ಡಿಂಗ್ ಆತಂಡು ಆಯ್ತು ಪರ ಬಿಲ್ಡಿಂಗ್ ಇರುತ್ತೆ ಹೊಸ ಬಿಲ್ಡಿಂಗ್ ಮಲ್ತಂಡು ಆತೆ ಐಟು ಬರಲ್ಲ ಬೆಗರ್ ಸೀಂಟದು ಬೆಂದುಂಡ ದಾಯ್ತಲ ಮಲ್ಪರೆ ಹಾಕೊಂಡು ಬಂದ್ಬಿಡಕ್ಕೆ ಇರೋ ಉದಾಹರಣೆ ಆತೆ 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 ಅದಾ ದುಡ್ಡಿನಲ್ಲಿ ನೋಡ್ಬೇಕು ಕುಳ್ಳಿ ನಲ್ಪಲ್ಲ ಹೇಳ್ಕೊಂಡು ಕುಳ್ಳಿ ನಲ್ಪಕೊಂಡು ಆಸ್ಪತ್ರೆ ಇಟ್ಕೊಂಡದ್ದು ಮಾಡ್ತಾಯಿದ್ರು ಮೆಂಟಲಾಗಿ ಉಂಟು ಈಗ ಅವು ಖುಷಿ ಏನಂದ್ರೆ ನಾನೊಂದು ಈತ ಕೆಲವದಾಗ್ಲು ಅಂತೀರಿ ಈತ ಕಾಸು ಉಂಡು ಅರೆ ಗೆಂಚಿನಕ್ಕೆ ಬೀಡದ ಅಂಗಡಿ ಬರಕ್ಕೆ ಕೇರ್ನಾಕ್ಲಿಜ್ಜಾರ ಏಕೋ ಜನ ಉಂಟು ಈಗ ಆಗ ಬುದ್ಧಿ ಚಿಂತೆ ಮಾಡ್ಕೊಂಡು ದಯಬಣ್ಣ ಆಯನ ಜೀವ ಆಯನ ಸ್ವತಃ ಖರ್ಚಿಗೆ ಮಾತ್ರ ಮಲ್ಕೊಂಡಂತಂದೆ ನನಗೆ ಕೊರಿಯರ್ ಮಾಡ್ಕೊಂಡು ಒಳ್ಳೆ ಬತ್ತಿತ್ತು ರಾತ್ರಿ ಎರಡು ಬರ್ತದೆ ಇಂಕೊಂಚ 8 ರೂಪಾಯಿ ಕೊಡಲೇ ಬಂದ ಹೆಚ್ಚಿಗೆ ಒಣಸಿಗೆ ಆಯಿಂದ ಉಣು ಒಂದು 8 ರೂಪಾಯಿ ಕೊಟ್ಬೇಡ ಏರಿಗೆ ಬಟ್ ನಟನ ಈಗ ಅದೇ ಕೊರಡತ್ತ ಇಂಕ ಒಣಸಿಜ್ಜಿ ಒಣತಿಜಿ ರಾತ್ರಿ ಒಣತಿಜಿ ಹಿಂಗೆ ಕೊರಡೇನು ಈತ ಈರೆಗೆ ಈತಂಚ ಪುರ ಪನ್ಪುಜರೆ ಅಜ್ಜರೆ ದಾಯಗ ಅಜ್ಜರೆ ಮಲ್ಲ ಬಿಲ್ಡಿಂಗ್ ಉಂಡು ಇಲ್ಲಲ್ಲ ಆರಾಮಡು ಕುಲ್ಲೋಲ್ಲಿ ಆತ ಅಂತ ಬಣ್ಣಗೆ ಈರು ದಾದ ಅನ್ಪರಕ್ಲೆ ಬಂದಿದ್ದಾರೆ ಮೆಂಟ್ಲು ಹಾಕೊಂಡು ಮೆಂಟ್ಲಾಪುಣ ಮೆಂಟ್ಲು ಬೇಕಾತ ಅವು ಕೇಳನೆ ಬಿಡುದು ಕೇಳನೆ ಆದಾಗ ಎನ್ನ ಪ್ರಾಯ ಬಂದಾಗ ಆಗಿ ಗೊತ್ತಾಗ್ಬಿಡು ಆನೆ ಅಜ್ಜಾರು ಬಂತೆ ನಿಂಚ ನೀರು ಹೆಂಕ್ ದೀನದ ಈರೆಗತ್ತೆ ಸ್ವಾಭಾವಿಕ ಆತನ ಬರ್ಪನೆ ಬೇಕ್ರಮ ಸುದ್ದಿ ಬಿಡಿಗೆದಾರ ದುಂಬು ಆರು ಸ್ವಲ್ಪ ನಮ್ಮ ಪೋಸ್ಟ್ ಆಫೀಸ್ ಸ್ವಲ್ಪ ಮೆತ್ತಿ ಬರ್ತಂದು ಇಪ್ಪನಾಗ ಅಪಗಲ ಇಂಕ ಗೊತ್ತುಂಡು ಒಳ್ಳೆ ನಾವು ಫಾರೆಸ್ಟ್ ಆಫೀಸ್ ಉಂಟು ಒಳ್ಳೆ ಅಲ್ಪ ಅಪನ ಇಂಕ ಗೊತ್ತುಂಡು ಕುಲಾಯಿಪ್ಪ ಪುದಾರಿತ್ತು ಮರತ್ತುಂಡು ಆಗ ನಾವು ಪೂರ ಗೊತ್ತುಂಡು ಬೇಲೆಗಿತ್ನಾಗಲೂ ಗೊತ್ತುಂಡು ತೀರ್ಥ ಶಾಂತಿನಾಥ ಪ್ರೆಸ್ ವೆಂಕಟಮಣ ದೇವಸ್ಥಾನ ಕೈ ತಲುಪಲ್ಲ ಅದು ಮಾತ್ರ ಕೆಲವು ಅಂಗಡಿ ಇತ್ತ ಇತ್ತೆ ಪುರ ಮಲ್ಲ ಬಿಲ್ಡಿಂಗ್ ಆಟ ಮೆಜೆಸ್ಟಿಕ್ ಎಲ್ಲಿ ಇತ್ತುಂಡು ಅಪರಾಂಜಿನ ಹೋಟ್ಲೆ ಅಂಗಡಿ ಇತ್ತುಂಡು ಅಪರಾಂಜಿ ನೇಮರಾಜಿ ನಾವು ಮಗೆ ఒక అప్రంజి బస్తీ ఒక ఇంకో మెజెస్టిక్ ఒక బాడపన్న గూడుల అంగడి చెట్టియార్ బిల్డింగ్ శివరాం చెట్టియార్ బిల్డింగ్ అయితే ఒక పుత్తూరు సాయిబన్న గుడిగుడి సాయిబన్న బిల్డింగ్ ಅವು ತಟ್ಟಿ ಮಾಡ್ತಿದ್ದೆ ಪೂರ ದಿಕ್ಕಿಟ್ಟು ಉದ್ಯೋಗ ಅವು ಬರ್ಮಾ ಸೆಲ್ಫ್ ಪೆಟ್ರೋಲ್ ಪಂಪ್ DSP ಆಫೀಸ್ ಮಾಜಿ ಅಪಘಾತ ఒక ಇದು ಸಾಹೇಬರ ಆಫೀಸ್ ఒక ಅಲ್ಪ ಇಲ್ಲಿ ಇರ್ತಾನೆ ఒక ಬ್ರಹ್ಮಶೆಟ್ಟಿನ ಜಾಗ ಇಡೀ ಆ ಜಾಗ ಬ್ರಹ್ಮಶೆಟ್ಟಿನ ಮೆಜೆಸ್ಟಿಕ್ ಇತ್ತು ಆನಿದ ಪುತ್ತೂರು ಅಂಚೆತ್ತನತೆ ಅವು ಬೊಕ್ಕ ಎಂಚ 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 ಇಂಚಾಯ್ನೆ ಅವು ಇಂಚ ಬಂದ ಜನಕ್ಕೆ ಪುಟ್ಟಾಯಿನವ ಜಾಸ್ತಿ ಹಣ್ಣು ಪುಟ್ಟಾಯಿನ ಜಾಸ್ತಿ ಹಣ್ಣು ಅದನ್ನು ಅಲ್ಪ 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 ಪೋಯರು ಎಲ್ಲಿ ಇರ್ತಾನೆ ಮಲ್ಲ ಹಣ್ಣು ಅಂತ ಇತ್ತು ಜಾಸ್ತಿ ಹಣ್ಣು ಒರಿಯಾಗ ಮೂಚೆ ತುಂಬ ಇತ್ತೇತ ಇಂದಿರಾ ಗಾಂಧಿ ಬತ್ತಿ ಬಗ್ಗೆ 2 ಜೋಕುలు కూడా ఉన్నాయి అప్పగ జోకులు ఆయన ఏమో 10 పెద్ద నెల ఉండు దాని అది జగలేదు ఆరోగ్య ఇచ్చారు ಇತ್ತದ ಒಂಜಿ ಬತ್ತನಾಗ ಯಾವ ಒಂಜೆಟ್ಟೆ ಯಾವ ನಿಂಬೆ ಖರ್ಚು ಮಲ್ಪೇರ ಆಪುಜಿ ಕಂಡನೆಗ ಇರೆಗೆ ಜೋಕ್ಲು ఇంకా ಲೆಕ್ಕೊಟ್ಟು 4 ಒರಿನೇ రెడ్ ಒಂಜಿ ಡ್ರೈವರ್ ಆದ ಬೆಂಗಳೂರು ಹಾರ್ಟ್ ಅಟ್ಯಾಕ್ ಹತ್ತಿರ್ಬೋತೆ ಒರಿ ಲವ್ ಮ್ಯಾರೇಜ್ ಮಾಡಿ ಸೂಸೈಡ್ ಮಾಡ್ತಂಡೆ ఒక ಒಂಜಿ ಪೊಣ್ಣನ್ನು ಕೊಡ್ತುಂಡು ತೆಂಕಿಲ ಸಾಲಿಟ್ಟುಳ್ಳ ఒక ಒಂಜಿ ಆಡೈತೆ ಬಿಲ್ಡಿಂಗ್ ಅಂತೂ ಒಂದುಳ್ಳೆ ಯಾನ ಹಾರ ಅಂದ್ಬಿಟ್ಟುಳ್ಳೆ
ಇರಾರ ಮುಡುಲ ಅದೇ ಮುಖಂಡ ನೆಂಚಿನ ಹೊಡಿದೆ ಇತ್ತೆ ಇತ್ತೆ ಎಂಚ ಪಂಡ ಇತ್ತೆ ತುಲೆ ದುಂಬು ಮುಲೊಂಜಿ ಬೀಡದ ಅಂಗಡಿ ಒಂದುವೇ ದುಂಬು ಮಿಲಿಟರಿ ಹೋಟ್ಲು ಮುಳಿತಾ ಹೋಯ್ತು ನಾವು ಮುಳಿತ ಮುಳಿತಾಯ್ತು ನಾವು ಹಾ. ಪಂಟ ಇರ್ತಾನೆ ರೆಡಿ ಪಂಟ ಮುಳಿತಿತ್ತು ನಾವು ಅವನು ಎತ್ತಿತ್ತು ಇಂದ ಲೋನಿಗೆ ಇನ್ನು ಪರ ಮಾಡ್ತದೆ ಎಂದು ಮಾಡ್ತಾನೆ ಅಪ್ಪ ವೈನ್ ಶಾಪ್ರ ಇದ್ದಾಂಡು ವೈನ್ ಶಾಪ್ ಇದ್ದಲ್ಲಿ ವೈನ್ ಶಾಪರು ತಿರ್ತಿತ್ತು ನಾವು ಬುಕ್ಕ ಏನ ವೈನ್ ಶಾಪರು ಆತ ಇತ್ತೆ ಪೈಕ್ಲೆನ ಬೀಡದ ಅಂಗಡಿ ಪಂಡ ಮಾತೆರೆಗ್ಲ ಗೊತ್ತುಂಡು ಬೊಕ್ಕ ಪೈಕುಲ್ಲ ಮಾತೆರೆಗ್ಲ ಗೊತ್ತುಂಡು ಇರೆಗ್ ಎಂಚ ಲೆಪ್ಪುನು ಮಕ್ಕಳು ಪೂರ ಎಣ್ಣೆಗೆ ಲೆಪ್ಪೇರು ಪೈಯನ್ ಲೆಪ್ಪೇರು ಶಶಿಗಿರಿಯಿಂದ ಲೆಪ್ಪೇರು ಲೆಪ್ಪೇರು ಇತ್ತೆ ಇರ್ನ ಪಕ್ಕಡೊಂಜಿ ಮಾಲ್ ಬೈದನು ಮಾಲ್ ಬಂಡ ಗೊತ್ತನ ಆಯ್ತಾ ಅಂದು ಅದು ಹಿಂದೆ ಅಲ್ಪ ಕಟ್ಟಲು ಮಾಡ್ತು ನಾವು ಹಾಂ ಬಿಲ್ಡಿಂಗ್ ಬಿಲ್ಡಿಂಗ್ ಆ ಬಿಲ್ಡಿಂಗ್ದೆಲ್ಲ ಜೀನ್ಸ್ ಅಂಗಡಿ ಬಟ್ ಕುಂಟದ ಅಂಗಡಿ ಹೋಟ್ಲು ಮಾತಾಡೋಲ್ಲ ಮಾತಾಡು ಅಂದು ವೈರಲ್ ಆಯ್ಕೆ ಇವಾಗ ಏನ್ ಪೋತಿ ಆಡಲ್ಲ ಜನ ಹೋಗ್ಕೊಂಡು ಅಂದಂತೆ ಐತಿ ಪಿಕ್ಚರ್ ಉಂಡು ಯಾವ ಪಿರಾವಟೆ ಫ್ರಂಟಿಗೆ ಇಜ್ಜಿ ಗಂಟೆಗೆ ಇಜ್ಜಿ ಪಿಕ್ಚರ್ ತೋಲಿ ಅಲ್ಲಿ ಪಿಕ್ಚರ್ ಬೋಲ್ ಪಿರಾವಟೆ ಎರಡು ಹಾಂ ಪಯರ ಬಿನಿ ಪಿಕ್ಚರ್ಗೆ ಯಾನ್ ಪತಿ ಇರು ಪೋ ಪಿಕ್ಚರ ಯಾನ್ ಸಿನಿಮಾ ತೂಪನ ಬಿಡ್ತೇನೆ ಅಲ್ಪ ವರ್ಷ ಉಂಟು ಅರುಣ ಥಿಯೇಟ್ರ್ ಬಂದು ಮಾಡ್ತಿ ಬುಕ್ಕ ನಾನು ಬಿಡ್ತೇನೆ ಅರುಣ ಥಿಯೇಟ್ರ್ ಮುರಾಣಿ ಬಂದು ಅಂತ ನಾತ ಅವು ಇತ್ತೇ ನಿಖಲಿಗೆ ಬಂದಿರ್ತದೆ ಅದಕ್ಕೆ ತುಂಬಿತ್ತು ನಾವು ಪ್ರಭಾಕರ ಬಿಲ್ಡಿಂಗ್ ಅವು ಅಪ್ಪಗೋರ ಬಂದ ಹತ್ರ ಹಾಂ ಅಪ್ಪಗನ ಬಂದು ಮಾಡ್ತಾನೆ ಅದು ಮತ್ತೆ ಮಗಕ್ಕೆ ಬರ್ತಂಡೆ ಐಟ್ ಬೇಕಾ ಬೇರೆ ನಮ್ಮ ಆ ಇಂಜಿನ ಲಕ್ಷ್ಮಿ ಪ್ರೈವೇಟು ಹಾಂ ಅಕಲ್ ತೆತ್ತೊಂಡೇರು ಮಿಲ್ಲಿ ಅಕಲ್ ತೆತ್ತೊಂಡೇರು ಇದು ತೆತ್ತೊಂದು ರನ್ನಿಂಗ್ ಮಾಡ್ತಾರೆ ಆ ಕಡೆ ಬಾಡಿಗೆ ಕೊದಿರ್ತದೆ ಅಂತೇಳಿ ಮುಖ ಏನು ಸರಿ ಅಪ್ಪಜಿ ಮಂಡ್ಯ ಇಂದ ಇಂಚ ಮಾಡ್ತದೆ ಇತ್ತೆ ಇತ್ತೆ ಈರೆಗೆ 86 ವರ್ಷನಾ 86 86 ಏರ್ ಮಾತಲ್ಲ ಇಲ್ಲ ಇಲ್ಲವೇ 4 ಜನ ಐನು ಮಗೆ ಮಗೆ ಯಾನು ಎನ್ನ ಮಗೆ ಆಯನ ಮಗೆ ಎನ್ನ ಯಜಮಾಂತಿ ఆయన యజమాని 6 ಜನ ಅನ್ನೋದು 6 ಜನ ಯಜಮಾಂದಿ ದಾದವನ್ ಪೇರು ಈ ಒಂಜಿ ಅಡುಗೆ ಪೂರ ಇಂತ ಮಲ್ಪನ ಇಲ್ಲಲೇ ಇಂಗ್ಲಿಷ್ ಬೋಡೇನೆ ಅವಡೆ ತಿನ್ನಿ ಅವಳು ಕಂಡಲಕ್ಕಿ ಕೂಡ ಚಹಾ ಕಾಫಿ ಹಾಂ ಮಾತಾಡ ರೆಡಿ ಮಾಡಿ ಕೊಡ್ತೇವೆ ಇತ್ತೀರು ಬೊಲ್ಪು ಬತ್ತದ ಮೂಲ ಪೂರ ಕ್ಲೀನ್ ಅನ್ಕೋರ ದೇವರು ಆಯುಷ್ಯ ಕೊಡ್ತೇವೆ ಪ್ರಾಣ ಕೊಡ್ತೇವೆ ಆಯ್ನ ಅಂತ ಕ್ಲೀನ್ ಮಾಡ್ಕೊಂಡು ತುಂಬಲ ಕ್ಲೀನ್ ಮಾಡ್ಕೊಂಡು ಇತ್ತೆಲ್ಲ ಕ್ಲೀನ್ ಮಾಡ್ಕೊಂಡೇ ಒಳ್ಳೆ ಇತ್ತೆ ಇಲ್ಲ ಅಲ್ಲಿ ಪನ್ಪುಜೇರ ಈ ದಾಯ ಪೋದ ಅವ್ಲು ತೆಕ್ಕುನೆ ಅಕ್ಲೇಟಿ ಎನ್ನ ವಿಷಯ ನೀಕು ಕೇಳನೇ ಬಡ್ತಿ ಇಂಕ ಆರೋಗ್ಯ ಬೋಡು ಏನು ಮಾಡ್ತೊಂದು ಒಳ್ಳೆ ನಿಖಲ್ ಬೇರೆ ಮಾಡ್ತದೆ ಎನ್ನ ಶೇಗ ಬರೋಡ್ಚಿ ಅವೈತೆ ಅವು ಬಂದ್ಕೊಂಡು ಅವು ಬಂಡ್ರೆ ಇತ್ತೆ ಮೂಲು ನಿಕ್ಲಿ ಇದು ಬಿಲ್ಡಿಂಗ್ ದಾಖಲು ಬರೋಜರ ದಾಯ ಓನರ್ ರೇ ಅಕಲ್ ಪಂಡ್ಪೇರು ಬಂದು ಏನು ಕಡೆ ಇಂಕ ಮಾರಲು ಬತ್ತು ಅದೇ ಆಯ್ ಬಲ್ಪೇದ ಇಕ್ಕಿದಾಗೆ ದುಡ್ಡು ಉಂಡದ ಅಂದಮೇಲೆ ದುಡ್ಡು ತಿನ್ನಲಾಪುಂಡ ದುಡ್ಡಿಂದ ತಿನ್ನಲಾಪುಂಡ ದುಡ್ಡು ದೇವರು ಬ್ಯಾಂಕಟ್ ಏರಿಯಾಗ ದಾಲ ಕೊರಂದಾಗ ಉಂಟವಲ್ಲಿ ಮುಖದ ಗಡಿಬಿಡಿ ದಾಲ ಇಜ್ಜಿ ಇತ್ತೇನೆ ಗೊರಿ ಏನ ದುಡ್ಡು ಈದೇನ ಮೇಲೆ ಹೋಗಿ ಎಣ್ಣ ಇಜ್ಜಿ ಹೌದಾ ಒಂದು ದಾರಂಡ ಒಂದು 5 ರೂಪಾಯಿ ಕೊಟ್ಟರೆ ಕಾಪಾಡ ಹಾಂ ಅದರಿಂದ ಕೊತ್ತಂದು ಪೋ ಅವು ಬರ್ಬೇಕು ಇತ್ತೆ ಆರೋಗ್ಯ ಎಂಚುಂಡು ಆರೋಗ್ಯ ಆರಾಮ್ ದಾರದನೇ ಇತ್ತೆ ಇತ್ತೆ ಕೆಲವು ದಕ್ಲು ದುಂಬು ದಕ್ಲದವರ ಪಾತ್ರನಾಗ ಎಂಕ್ಲೆಗೆ ಪನ್ಪೇರು ನಿಕ್ಲಿ ಆಕಲ್ಟ ಒಂದೊಂಜಿಕೆ ನೋಡು ದೇದವತ್ತನೆ ದಾಯ್ತ ನಿಕ್ಲಿ ನಾವು ದುಂಬುದ ಫುಡ್ ಪುರ ಒಣಸಿಗೆ ದಾದ ಇತ್ತೆ ದಾದ ತಿನ್ಪುನು ದುಂಬುದ ಒಣಸಗವೇ ಬೆಂದು ನಾವು ಇತ್ತೆ ತಿಂದು ನಾವೇ ತಿನ್ಪಣೆ ಆಂಡ ದುಂಬು ಕುಟ್ಟು ನಾರಿ ಇತ್ತಂಡು ಮುಡಿಯರಿ ಇತ್ತಂಡು ದುಂಬು ಐತೆ ಗೆಂಜಿಲ ಅವಡಿಂದ ಅವಳು ತ್ರಾಣಗೆ ಜಾಸ್ತಿ ಒಕ್ಕ ಹೋಟೆಲ್ದ ನೀರು ಅಜಿಪದ ಲೀಟರ್ದ ಕಡ್ಡಿಯನ್ನು ತುಂಬೇ ಆಪೈತಂಡು ದೇರ್ಬೇರೆ ಆಪೈತಂಡು ಇತ್ತೆ ಜನಗಳು 5 ಕಿಲೋ ಚೆಂಬು ದೇರ್ಬೇರೆ ಆಪುಜಾಗ್ಲಿ ಇತ್ತೆಗಳ 80 ಕಿಲೋ 5 ಕೆಜಿದ ಈರೆಗೆ 5 ಕೆಜಿ ತೆಪ್ಪಳೆ ಬಿಡ ಎಂಚ ಮರ చెప్పిన ఇంత చెప్పాలి అప్ప ఇంకా ಎಂಚ ಮಾಡ್ತಾನೆ ಅಂತ ವ್ಯತ್ಯಾಸ ಆಗತ್ತೆ ಅಪ್ಪಾಗ 10 ಕಿಲೋ ಕಡ್ಡ ನೀರು 14 ಮಾರ್ಕು ಒಳ್ಳೆಟು ಓಡೆ ಕಾರು ಕೊಡ್ತು ನೀರು ಒಯ್ತದೆ 2 ಜನ ಆ ಕಡ್ಡ ನೀರು ಐನು ತುಂಬೋದು ಸಾಧಾರಣ ನಮ್ಮ ಪಡೆದು ಒಂದು ಮೀಟರ್ ಅರ್ಧ ಮೀಟರ್ 3/4 ಮೀಟರ್ ಮುಟ್ಟ ಕಿಲೋಮೀಟರ್ ಕಾಲು 3/4 ಮೀಟರ್ ಮುಟ್ಟ ತುಂಬೋಡು ಮುಗಿಯ ಚೇಂಜ್ ಮಾಡ್ಬೋದು ಒಂದು 2 ಗದಿಯಾಗ ಅವು ಹೋಟ್ಲಾಗ ತಾಜ್ ಮಹಲ್ ಟಿಫಿನ್ ಹಾಲ್ ದಿನೇಶ್ ಭವನ ఒక ದುರ್ಗಾ ಭವನ ಸ್ವಲ್ಪ ಇದು ಖರಾಬ್ ಹೋಟೆಲ್ ಇಂಚ ಪೂರ ನೀರು ತುಂಬೊಂದಿತ್ತೀರ ದುಂಬು ಅಂದರೆ ತುಂಬ ಇಂಚ ಮಾತ್ರ ನೀರು ತುಂಬಿರ್ತದೆ ಇಂಥ ಬಿಲ್ಡಿಂಗ್ ಕಟ್ಟದ ಇತ್ತೆ ನೀರು ದಂದಿಜ್ಜಿ ಪುಸ್ಕ ಟ್ಯಾಪ್ ತಿರ್ಗಡ ತಿರುಗಿ ಆಯ್ ಗುಸಲ ಐತಿ
ಆಯ್ಗೂ ಸರಿ ಪುನಂದಲ್ಲ ಇದ್ದೀನಿ ಟ್ಯಾಪ್ ತಿರ್ಗಂಡಾರ ನಂದು ಆಗು ಸರಿ. ಆಯ್ಗೂ ಸರಿ ತಿರ್ಕೊಂಡು ಬಿಡ್ತಿ ಮಿನ್ನಲೆ ಹಾಕಿ ಹಾಂ ಈತೆ ಎಂದು ಈ ತ್ರಾಣಗ ಪೂರ ಆ ದುಂಬು ಬೆಂದಿನವು ಬಂದಿನವೇ ಆತಾ. ಓ ಹ್ಮ್ ದುಂಬು ಬೆಂದಿನವೇ ಶಕ್ತಿ ಶಕ್ತಿ ಇದೆ ಖಂಡಿತ. ಖಂಡಿತ. ಓ ಇತ್ತೆ ದುಂಬು ಪೂರ ಗಂಜಿ ಉಂಡುದು ಬರ್ಪೆದರಿಗೆ ಇತ್ತೆ ಬೊಲ್ಪುಗು ಪೂರ ರಂಗ ರಂಗದ ತಿಂಡಿಲು ಬೈದತ್ತ. ಆಯ್ತು ಮಲ್ಪನೆ ಇತ್ತೆಗಳು ದುಡ್ಡು ಮಾತ್ರ ಮಲ್ಪನೆ ಅಂತಂದರೆ ನರಮಣಿನ ರೂಪ ಸೈತ ನರವೇ ಏಳು ಆ ತಿಂದಿತ್ತು ಸೈತಂದ ಸೈಯಾಡು ಎಂಕ್ಲೈತು ಗೆಂಜಿ ತಿನ್ಕೊಂಬಂಡು ತುಂಬುದಗಳು ಗೆಂಜಿ ತಿಂದು ಆಯ್ತಾರೆ ಆಯ್ತು ತಿಂದಿದ್ರೆ ನಿಮಗೆ ನೀರಿಂದ ಮಾಡಿ ಹಿಂಗೆ ಓಡಿಸಿ ನಿಗಲ್ ತಿನ್ನಲಿ ನನ್ನ ಪಣ್ಣನ ಫೋನ್ ಇತ್ತೇನೆ ತುಂಬುದಕ್ಕೆ ಇತ್ತೆ 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 ಹಿಂದೆ ಹೋಟೆಲ್ ಹೋಗೋಣ ತಿನ್ಪನ ಅಲ್ಪ ಹೋಗೋಣ ಬರ್ಪನ ಎಣ್ಣೆ ಪಾಡನ ಮಾರುಕಟ್ಟೆ ತೆರ್ತವನ್ನ ಮುಖದಾಯ್ತು ಉಂಡು ಇತ್ತೆ ದುಂಬುದ ಸೆಕೆಲ ಇತ್ತೆದ ಸೆಕೆಲ ಎಂಚ ದುಮ್ಮು ತೋಟ ಐತಂಡು ಪೂರ ಪೇಂಟ್ ಐತಂಡು ಪೇಂಟ್ ಸಹ ಪೂರ ಐತಂಡು ಅವಾಗ 24 27 ಕೆಪಾಸಿಟಿ ಬಸ್ ಇತ್ತಂಡು ದುಂಬು ಇತ್ತೆ 80 90 100 ಜನರ ಸೇರ್ತಾವೆ ಅವಾಗ ಮಾತೆಲ್ಲ ಮೈ ಬೆಚ್ಚ ಆಯ್ತಾಗ ತನ್ನದೇ ಊರು ಬೆಚ್ಚ ಹಾಕೊಂಡು ಅವಾಗ ಸೂರ್ಯನ ಕಿರಣ ಜಾಸ್ತಿ ಕೊಳ್ಳಿ ಬಿಲ್ಡಿಂಗ್ ಮುಳಿತೈತಂಡು ಅವಾಗ ಹಿಂದೆ ಪೂರ ಐತಂಡು ಈ ಟೆರೆಸ್ ಬಿಲ್ಡಿಂಗ್ ಮತ್ತೆ ಐತಂಡು ಅಪ್ಪ ಮುಳಿತ ಓಡ್ತಾ ಇತ್ತಂಡು ಇತ್ತೆ ಪೂರಾ ಬಿಲ್ಡಿಂಗ್ ಆಯ್ತು ಆ ಬಿಲ್ಡಿಂಗಿಗೆ ಸೂರ್ಯದೇವನ ಸೆಕೆ ತಾಗಿಕೊಳ್ಳೆ ಬಿಲ್ಡಿಂಗ್ ಬೆಚ್ಚಾಗಿಕೊಳ್ಳೆ ಮಿಚ್ಚಿದ ಗಾಳಿ ಬರ್ತನ ಪೂರ ಜನಕ್ಕೆ ಸೆಕೆ ಸೆಕೆಪ್ಪ ಫ್ಯಾನ್ ತಡಿಕೊಳ್ಳೋನೆ ಫ್ಯಾನ್ ತಡಿಕೊಳ್ಳೋಣ ಮುಖದ ಸೆಕೆ ಜಾಸ್ತಿ ಅದೇ ವ್ಯತ್ಯಾಸ ಸೆಕೆ ತಡೆಯರಿಲ್ಲ ಅವೇ ವ್ಯತ್ಯಾಸ ಮಂಡ್ಯ ಇದಾಗಿತ್ತೆ ಸೆಕೆಗೆ ಇದೆ ಬರ್ಸಲ ಕಮ್ಮಿ ಆತೆ ಬರ್ಸಲ ಕಡಿಮೆ ಮಿತ್ತಿದ ಗಾಳಿ ಆಕಾಶದ ಗಾಳಿ ಬಿಲ್ಡಿಂಗಿಗೆ ಆಗುದು ಬಿಲ್ಡಿಂಗ್ ಬೆಚ್ಚಿರ್ಕೊಂಡು ಸೂರ್ಯನ ಕಿರಣಕ್ಕೆ ಬೆಚ್ಚಿರ್ಕೊಂಡು ಆ ಬೆಚ್ಚ ಗಾಳಿ ಐಕೆ ಚವಳಿ ಗಾಳಿ ಹಾಕಿದ ಆಯ್ಕೊಳ್ಳಿ ಆ ಬೆಚ್ಚ ಆತ ಗಾಳಿ ನರಮಣಿಗೆ ಹಾಕೋಣಾಗ ನರಮಣಿ ಸೆಕೆಗೆ ಬೇಗರುಂಡು ಆತೆ ಆತೆ ಇತ್ತೆ ಸಾಧಾರಣ ಒಂದು 5 ವರ್ಷದಿಂಚಿ ಬುಲುಲ್ಲಾರು ಪುತ್ತೂರನ್ನು ಕಂಪ್ಲೀಟ್ ತೂತಾರು ಇತ್ತೆ ಪುತ್ತೂರದ ಬೆಳವಣಿಗೆದ ಬಗ್ಗೆ ಏತು ಖುಷಿ ಉಂಡು ತೊಂದರೆ ಇದೆ ಮಾತೆಲ್ಲ ಖುಷಿ ತಿಳಿ ತೊಂದರೆ ಇದೆ ಯಾಕಂದ್ರೆ ವ್ಯವಹಾರ ಎಲ್ಲೆಲ್ಲೇ ವ್ಯವಹಾರ ಮಾಡ್ತಂದ್ರೆ ಗಮ್ಮತ್ತು ಅಂತ ತೊಂದರೆ ಜೇರಿರಲ್ಲ ಮಹಾಲಿಂಗೇಶ್ವರನ ಆರ್ನಲ್ಲ ಯಾರನ್ನ ತಾನು ಎಲ್ಲೋ ಇರ್ತಾರೆ ಆರ್ನ ಇತ್ತು ಆರ್ನ ಮಲ್ಲಾತೇರು ಮಾತೆಲ್ಲ ಪರಿಚಯ ಮಲ್ಲ ಮಲ್ತೇರಿ ಹಾಕಲೇನ ಆರ್ನ ಮಲ್ತಾ ಇದ್ದಂತೆ ಆರು ಏರೇನು ಮಲ್ಲ ಮಲ್ತೀರಿ ಹಾಕ್ಲಿ ಬೇರೆ ಒಂಚೂರು ಮಲ್ಲ ಮಲ್ತೇರು ಮುಖ ಆರು ಇಂಚ ಮಣ್ಣ 800 ವರ್ಷನ 400 ವರ್ಷನ ತುಂಬ ಒಂಜಿ ಸನ್ಯಾಸಿ ಕೊಂಡು ಬರ್ತದೆ ಲಿಂಗಂಡು ಕೊಂಡು ಬರ್ತದೆ ಜೀತು ಐಕೆ ವಿಸರ್ಜನೆ ಇದು ಮಾಡ್ತದೆ ಅಡಿಗೆ ಮಾತ್ರ ಮಾಡ್ತದೆ ವಿಸರ್ಜನೆ ಮಾಡ್ತದೆ ಆ ಲಿಂಗವನ್ನು ಚಿಲಗ ಪಾಡ್ದು ಭಕ್ಷಣೆ ಮಾಡ್ತದೆ ಹೋಗೋಣ ಅವರು ಏರು ಸನ್ಯಾಸಿ ಬತ್ತನ 6:55 ಮುಳು ಕುಳಿಯರು ಕುಳಿತು ಜಾಗೆಟ್ ಕುಳಿತು ಪೂರ ಲಿಂಗ ನೀರು ಬಾಕಿದ ಪೂರ ಮಲ್ತೇರಿಗೆ ಓ ಇನ್ನು ಲಿಂಗಗೂ ಬೋಡೇನೋ ಪೂಜೆ ಮಾಡ್ತಾರೆ ನೈವೇದ್ಯ ಮಾಡ್ತಾರೆ ಈ ಲಿಂಗವನ್ನು ದೆಪ್ಪಣಿಗೆ ತುಂಬ ವಿಸರ್ಜನೆ ಮಾಡ್ತದೆ ಲಿಂಗವನ್ನು ಎತ್ತದು ಇದನ್ನು ಪಾಡ್ತಾ ಭಕ್ಷಣ ಮಲ್ಪನೆ ಆಯ್ತದೆ ಆರೆಗ ಮರತ್ತುಂಡು ಭಕ್ಷಣೆ ಮಾಡ್ತದೆ ಆಯ ಕೂಡಲೇ ಅದೇ ನೀವು ಲಿಂಗತ್ತ ಇಂಥ ದೆಪ್ಪನಾಗ ಆ ಲಿಂಗ ಒಂಚೂರು ಮಲ್ಲಾಂಡು ಮುಖದ ಮಲ್ಲಾಂಡು ಮಲ್ಲಾಯಿ ಕೂಡಲೇ ಎಣಿಜರಿಗೆ ಆಯ್ತಾ ಉಂಟು ಅಪ್ಪಾಜಿ ಬಂಡರಿಗೆ ಅಪ್ಪ ತುಂಬ ಅರಸು ಆ ಟೈಮಲ್ಲಿ ಅರಸನ ಕಾಲ ವಿಟ್ಲ ಅರಸು ಅಂತ ಅಂಚನೆ ಅರಸನ ಕಾಲ ಒಟ್ಟು ಅರಸು ಬಂದಾಗ ಕುದುರೆಯಲ್ಲಿ ಕಡೆ ಬಿಡಿಯಾಗ ಕುದುರೆಯಲ್ಲಿ ಕಡೆ ಬಿಡ್ನಾಗ ಕುದುರೆ ಏನಾಗುತ್ತೆ ಲೈಕ್ ಇಂದ ಪಾಡ್ದು ಕಟ್ಟದ ಲಿಂಗ ಪಣ್ಣ ಐತೈಪನ ಕುದುರೆ ಸೈತಂಡು ಅಂಚೆ ಕುದುರೆ ತಿರುಡು ಬದುಕುಜಿ ಇದು ಒಳ್ಳೆ ಕೊಂಡೋದ್ರೆ ಒಂದಿಗೆ ಅದು ನೀರು ಬಂದು ಕುದುರೆ ಪಡ್ಚ ಒಕ್ಕ ಆನೆಯನ್ನು ಕೊಂಡಂತ ಇಪ್ಪಲ್ಲ ಆನೆ ಚಕ್ಕನ ಚೂರ ಉಂಡು ಆನೆ ಸೈತಂಡು ಆನೆ ಬಂದ ದರ್ಬೆ ಬೂರ್ನ ದರ್ಬೆ ದಾಡೆ ಬೂರ್ನ ದರ್ಬೆ ಬಾಲ ಬೂರ್ನ ಬಳವಾರು ಕೊಂಬು ಬೂರ್ನ ಕೊಂಬೇಟು ఒక ಕೆಲವು ದಿಕ್ಕಡೆ ಬೂರ್ನ ದೇಹ ಬೂರ್ನ ಸ್ವಲ್ಪ ಇದ್ರಪ್ಪ ನಮ್ಮ ಹಾರಾಡಿದಲ್ಲಿ ಕೊಂಚ ಮಿತ್ತೊಂದು ಪಡಿಯಲ್ಟೊಂದು ಉಂಡು ಇಡೀ ಆನೆ ಶರೀರ ಬೂರ್ನ ಜಾಗೆ ಎಂಚ ಮಾತ್ರ ಉಂಡಲ್ಪ ಆನೆ 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 ಅಲ್ಪ ಅಲ್ಪ ಬೂಡ್ತನೆ ಕೈ ಕೈಗೆ ಪುದಾರು ಬಾಲ ಬೂಡ್ತಾನೆ ಬೀಲ ಬಳವಾರು ಕೊಂಬು ಬೂಡ್ತಾನೆ ಕೊಂಬೇಟು ದಾಡೆ ದಾಡೆ ದರ್ಬೆ ದಂತ ದರ್ಬೆ ದರ್ಬೆ
ಅಂಚಿನ ಮಾತ್ರ ಉಂಡೆ ಕೆಲವು ಏತ ಉಂಡೆ ತಾನ ಸುಮಾರು ತುಂಡ ತುಂಡವು ಏರಿಗೆ ನೆನಪುಂಡು ಅದೇ ಬಾರಿ ಖುಷಿ ಅಂಡ್ ಸರ್ ದಾದ ಪಂಡ ಒಂಜಿ ಈರ್ನ ಜೀವನೋತ್ಸವ ಈಗಲೇ ಬಾರಿ ಖುಷಿ ದೇ ಪಂಡ ಇತ್ತದ ಜವನ ಇರ್ತಲೆ ಇಲ್ಲೇ ಕೈ ಕಟ್ಟದು ಉಂತುದಿಲ್ಲ ಆ ಜನ ಹೆಂಗನ ಸುದ್ದಿದ ಜನ ಇವಾಗ ಮುಗ್ಲದಲ್ಲಿ ಮುಗ್ಲೆ ಬರೋದು ಆಯ್ತಾ ಅನ್ಪಾರಿ ದಾಯ್ತೆ ಮಲ್ಪನ ಜನ ಜವನ ಹಿಡಿದು ಮಲ್ಪನವೇ ಅಂಚನೆ ಆಯ್ತು ಹಾಂ ಅಂಚನೆ ಮಲ್ಪಡೋದು ಮುಖ ಆಯ್ತು ಬಗ್ಗದ ಬೆಂಡ ಬಗ್ಗಲ ಮಣ್ಣು ಈಗ ಬಗ್ಗಲ ಮಾಡ್ಬೇಕು ನಾನು ಅಂತಾರೆ ಮಣ್ಣು ಐತಕ್ಕೆ ಎಂಜೇರು ಈರಗೆಣಿಯರು ಈರಗೆಣಿಯರು ಯಾರು ಯಾನ್ಲ ಓ ಯಾರು ಪುರಗೇನು ಏಳ್ಮಣ್ಣು ಈರ್ಮಣ್ಣು ಇಲ್ಲದಕ್ಕೆ ಮಣ್ಣು ಈರಗೆಣಿಯರು ಈ ಮಲ್ಪನ ಮಾಡೋಣ ಎಲ್ಲ ಕತೆನೆ ಅಲ್ಲ ಕಥನೆ ಅಂಜನ ಯಾರು ನಮ್ಮ ಪುರಗೇನು ಅವು ಈರ್ಕೊಂಡು ಎಲ್ಲ ಮಾಡ್ಕೊಂಡು ಅಂತಂದ್ರೆ ಎಂದಾದ್ರು ಬೇರೆ ಹೋಗ್ತಾನ ಕುಮಾರಿ ಗೊತ್ತಾರದು ಎನ್ನ ಮರ್ಯಾದೆ 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 ನಡಪುನ ಪ್ರಕೃತಿ ನೇಮಕ ಅಂಜನೆ ಉಂಟು ಯಾನ್ ಕೇನ್ವೆ ಪೂರ ಬಾತಾರೆ ಇದು ಪೊಕ್ಕಟೆ ಅಂದ್ರೆ ಇಚ್ಛೆ ಅವಶ್ಯನೇ ಇಜ್ಜಿ ಯಾನು ಪ್ರಕೃತಿ ನೇಮಕ ಬಾತನ್ನ ತಂದು ಹಿರೇ ಬಾತೇನೆ ಇತ್ಯದ ನಡಪುನೆ ಅಂಚನೆ ಎಲ್ಲ ಜೋಗುಲ ಬಂದ್ಪನೆ ಅಂಚನೆ ಹಿರೇಗೆ ಜೋಗುಲ ಪ್ರಕೃತಿ ನಿಯಮ ಯಾನ್ ಹೋಯ್ತಾ ಅದಾರ ಪ್ರಭು ಲೋಕಕ್ಕೆ ಬರ್ತಾನ ನಾವು ಇವರು ಇರೋರಿಯಾಗ ಇಂಕೋರಿಯಾಗ ಬರ್ತಾನ ಇಡೀ ಜಗತ್ತಿಗೆ ಬರ್ತಾನ ಜವಾಹರ್ಲಾಲ್ ನೆಹರು ಬಿಡ್ತೀಯರು ಇಂದಿರಾ ಗಾಂಧಿಲ ಬಿಡ್ತೀಯರು ಸಂಜಯ್ ಗಾಂಧಿ ತಾನೆ ಮತ್ತೆ ಈರ್ ಪನ್ಪುಣಿಂಚ ಉಂಡ ಬಾರಿ ಪಾತೆರ್ ಒಯ್ಯಿ ಇಲ್ಲಲ್ಲಿ ಇಲ್ಲ ಅಂಚನೆ ಅಂತದ ಅಂಚನೆ ಆಯ್ತಾ ಅವಳೆ ಇದೆ ದಾದ ಉಂಡು ಬೀಡ ಬೀಡ ಉಂಡು ಬೀಡ ಉಳಿಜಿತ್ತೆ ಅದು ಒಂಜಿ ಬೀಡ ಕಟ್ರ ಬುಜ ಕಟ್ಟೆರಾಪುಜಿ ಕಟ್ಟಿಗತ್ತೆ ಅವು ಬಜ್ಜೆ ಬೈಕ್ ಒಳನತ ಸೊತ್ತಿಜ್ಜಿ ಬರ್ಪುಜಿತ್ತೆ ಕಡಿಮೆ ಏರಿ ಗಮ್ಮು ಕಾಲನತ ಅರಗಾಲ ಆಯ್ನೋಡು ಬೈಕ್ ಬರ್ಪುಜಿ ಬೇಲೆದಾಗಲಿ ಎಲ್ಲ ಇದ್ದೇರಿ ಕಟ್ಟನಾಗಲಿ ಇದ್ದೇರಿ ಆಯ್ನೋಡು ಬೀಡ ಉಂಟಾದೆ ಬಚ್ಚಿರೆ ಬಚ್ಚೆ ಬಚ್ಚನ ಹೋಲ್ಸೇಲ್ ಕೊಡ್ಪಣೆ ಒಂಜಿ ಸುಡಿ ಬಚ್ಚದೆ ಕೊರಲಿ 4 ಬಚ್ಚೆ ಕೊಡಲೆ ಮಂಡೆ ಕಟ್ಟದ ಕೊಡ್ಪಣೆ ದುಡ್ಡು ತೊಂಡೆ 30 20 50 ತೊಂಡೆ ಅಡಮಿಗಿಂಟು ರೇಟ್ 30 ಬಚ್ಚದೆ ಒಂದು ಸುಡಿ 4 ಬಚ್ಚೆಗೆ 20 50 ರೂಪಾಯಿ ತೊಂದರೆ ಬಿಡ್ಪಣೆ ಅವ ಆ ಟೈಮ್ ಬಿಟ್ಟು ಏಟ್ ರೇಟ್ ಉಂಡು ಆ ರೇಟ್ ಪ್ರಕಾರ ವ್ಯತ್ಯಾಸ ಫಸ್ಟ್ ಗೀರು ಮುಲು ಬಜ್ಜೆ ಮಾಡ್ದನೆ 7 ರೂಪಾಯಿಗೆ ಬಚ್ಚಿರೆ ಮಾಡ್ದನೆ 7 ರೂಪಾಯಿಗೆ ಆನಿ ಒಂಜಿ ಬೀಡಾಗೆ ಏತಿತ್ತು ಆನೆ ಒಂದಿದ್ದೆ ಎನ್ನ ಅಂಗಡಿ ಪುನಃ ದುಂಬು ಬೇತೆ ಜನ ಇತ್ತಂಡು ಆ ಕಡೆ ಆನೆ ಹೋಟ್ಲ್ ಇತ್ತ ಇತ್ತ ಅಂಗಡಿ ಮಲ್ಪನಾಗ ಒಂಜಿ ಆನೆ ಬಣ್ಣ ಆಜಿ ಪೈಸೆ ಅದಕ್ಕೆ ಮೂಜಿ ಬೀಡ ರೆಡ್ ಬೀಡ ತಿಕ್ಕೊಂಡಿತ್ತು ಒಂಜಿ ಆನೆಗೆ ಆನೆ ಬಂದು ಇದೆಲ್ಲ ತೆರೆಯಂದು ಇದು ಆನೆನಾಗ ಆನೆ ನನಗೆ ಗೊತ್ತಾಗ ಒಂಜಾಣೆ ಮುಖ ಒಂಜಾಣೆ ಉಂಡು ರೆಡ್ ಆನೆ ಉಂಡು 4 ಆನೆ ಉಂಡು ಇಂಜನೆ ಆತ ಬೀಡ ಕಟ್ಟನ ಹೆಜ್ಜಿ 5 ರೂಪಾಯಿ ಒಂಜಿ ಬೀಡಾಗ 5 ರೂಪಾಯಿ 4 ರೂಪಾಯಿ ತೆಪ್ಪೇದು ದುಂಬುಲ ರೆಡ್ ಬಚ್ಚದೆ ಇತ್ತುಂಡು ರೆಡ್ ಪೂಳು ಒಂಜಿ ಪುಗೆ ಇರ್ತುಂಡು ಒಂದು ಸುಣ್ಣ ಅವು ದುಂಬುಲ ಆತೆ ಇತ್ತೆಲ್ಲ ಆತೆ ಜನ ಕಲ್ತಿನ ಪುಲವೇ ಇತ್ತೆ ದುಂಬು ಆನೆಗೆ ಮೂಜಿ ಬೀಡದೆ ಕೊಂತರದು ಆ ಟೈಮ್ ಉಂಟು ಒಂಜಾಣ ಮೂಜಿ ರೆಡ್ ಇಂಚ ಕೊಡೋನು ಇತ್ತೇರು ಅವು ಬಚ್ಚದೆ ಏರಿಲ್ಲ ಕೊನೆ ಕಡಿಮೆ ಒಂದು ಎತ್ತ ಇಂದು 25 ಪೈಸೆಗೆ 4 ಆನೆ ಅನ್ಬೇಕು ಮತ್ತೆ ಅಂದ್ರೆ 25 ಪೈಸೆಗೆ 4 5 ಪೈಸೆಗೆ ಏನು ಮಾಡೆ 25 12 ಆನೆ 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 1 ರೂಪಾಯಿ ಇತ್ತೆ ಇತ್ತೆ ಒಬ್ಬರು ಊಲಜ್ಜಿ ಇದ್ದಿತ್ತೆ 4 ಪೈಸೆ 10 ಪೈಸೆ 20 ಪೈಸೆ 30 ಪೈಸೆ ಅವಲ ಇಜ್ಜತೆ ಇದ್ದಿದ್ದ ರೂಪಾಯಿ ಇತ್ತೆ ಒಂಜಿ 1500 ನೋಟು ಬರೋಂಡದ ಪೂರೆಲ್ಲ ಉಂಟು ಕೇಳಿ ಅವೇ ನೋಟ್ ಆಗ್ತೈತೆ ಅವೇ ನೋಟ್ 500 ಬರಲಿ ಅಂತ 1 ರೂಪಾಯಿ ತಪ್ಪಲ್ಲ 500 ನೋಟು ಕೊಡ್ತೇವೆ ಬ್ಯಾಂಕು ಬೋಡಿ ಚೆಂಡ ಕೇಳಿ ನೋಡು ಆಪೇದ ಅಂಗಡಿ ಟೈಪದ ಅಂಗಡಿ ಇಜ್ಜಿಯ ಮಣ್ಣು 4 ಅಂಗಡಿ ಮುಖಾಯ ಮೂಡಿ ಇತ್ತುಂಡು ಏನಟ ಹಿಂದೆ ಏನು 50 ಪೈಸೆ ಒಂದು 50 ರೂಪಾಯಿ ಮುಖ 500 ನೋಟು 51 ರೂಪಾಯಿ ಇಂಚಿನ ಅನ್ಪಿರದ 521 ಇದೀಗ ತಿರ್ಗಬೇರೆ ಅಕಲ್ಲ ತಿರುಗಬೇರೆ ಎಲ್ಲ ತಿರುಗಬೇರೆ ಅಕಲ್ ರೇಟಿಗೆ ಇರ್ಲ ತಿರ್ಗಬಾರ್ದು ಅದು ತಿರುಗಾಡೋದು ಏನು ನೋಟು ಕೊಡ್ತಾ ಮುಖ ಸಾಮಾನು ಬೋಂಡು ಏನು ಮನೆ ಬೈಜ ಏನು ಮನೆ ಬೈಜ ಆಯ್ ಬೋಂಡು ಹಾಗೆ ಸಾಮಾನು ತಗೊಂಡು ಸಾಮಾನು ತಿಕ್ಕೊಂಡು ಆಯ್ ಹೋಯ್ ಹೆಂಗೆ ಸಾಮಾನು ತಗೊಂಡು ದುಡ್ಡು ತಗೊಂಡು ಇತ್ತೆ ಬೇರೆ ಇತ್ತೆ ಜಾಸ್ತಿಯಾ ದುಂಬು ಜಾಸ್ತಿಯಾ ದುಂಬು ಒಂದೇ ಲೆವೆಲ್ ನಾನೇ ಒಂದೇ ಆಯ್ತು ನಾವು ಸೇಮ್ ಮುಂಜೆ ಜನ ಬರ್ಪಣ ಇತ್ತೆ ಜಾಸ್ತಿ ಜನ ಕಡಿಮೆ ಮಾಡೋದಿತ್ತೆ ಎಲ್ಲ ಬಚ್ಚೆ ತಿನ್ಪಕ್ಕೆಲ್ಲ ಕಡಿಮೆ ಬಚ್ಚಿದೆ ಬೀಡ ತಿನ್ಪನ ಪದ ಕಡಿಮೆ ಸಿಗರೇಟ್ ಬೀಡಿ ಇಂದು ಮಾತ್ರ ಅವು ಆರೋಗ್ಯಕ್ಕೆ ಹಾಳತ್ತ ಅವು ಆರೋಗ್ಯಕ್ಕೆ ಹಾಳಂಡ ಮಕ್ಕಳಿಗೆ ತಗೋಡೇನೆ ಡಾಕ್ಟ್ರ್ ನಂಗೆ ಪ್ರೇಜರ್ ಉಂಟ ಡಾಕ್ಟ್ರ್ ತಗೊಂಡು ನಕಲೆ ಮಾತ್ರ ನಂಗೆ ತಾನೆ ಪ್ರೇಜರ್
అవి ఇంకా సిగరెట్ ఉంచేస్తే రెడ్ అయిపోయి ఈత కిడతానే వాడు ఇంత ఏనవుతా దుడ్డు కట్టుకున్నాను అవి పడిపోయి అత్త ఒక అంటే పనోడత వైపరాలి వైపరి వెళ్ళేది పండుగ సర్టిఫికెట్ వస్తాయి కొడుకున్నాయి ಸರ್ಟಿಫಿಕೇಟ್ ಅವೇ ತಗೊಳ್ಬಿಡಿ ಹೋಯ್ತಾನೆ ಅವು ಸರ್ಟಿಫಿಕೇಟ್ లేవు అదే ತಗೊಳ್ಬಿಡಿ ಅಂಗಡಿದಾಗ ಇದು ಬೀಡ ಈ ಬಚ್ಚಿರೇಬುರ ಆರೋಗ್ಯ ಗಂಟೆ ಅದು ಬಚ್ಚಿರೆ ಕೂಲಿ ಗಟ್ಟಿ ಅವನು ದುಂಬದಾಗಲೇ ಪೂರ ಪ್ರತಿ ಒಂಜಾಗಿಲ್ಲ ಆರೋಗ್ಯ ಗಡ್ಡೆ ಮಧ್ಯಾಹ್ನ ಏಟ್ ಪ್ರಯತ್ನಲ್ಲ అయితే బచ్చిరిదండి కనేరు ఈ రక్తకు సంబంధపట్టిన కొంచెం ఇందుండు సున్నోటు కాల్షియం ఉండు ಐಕಬಾರ್ದು ತಿಂದೇನು ಪೂರ ತಿನ್ಪೇದಾಗ ಅವ ದುಂಬದಾಗ ಪರವಾಗಿಲ್ಲ ನಡತನಾತ ನಮ್ಮಟ್ಟು ನಡ್ತಾರ ಓಡೇಗತ್ನಾಗ వచ్చిందప్ప చూడండి మూజి మైలు నడుతుంది పోతున్నా అయిపోతుంది ఒక తలెట్ వచ్చి ముడి తీపి అయిపోతే ముడి ఉండబడుతుంది దుమ్ముదాయకు ఇతడే ముడి ఈరేదాయ ఆయనకి తీర్చి అడేముట్ట పోండి ఈరే గడియాన ఓడిపోయారు ఒకటి ఈరేగు ఈరే బండిలో ఈయన ముట్టయితారు ఈరే కొరడు ఒక ముడి ఆయన తలెట్టు ఉండు ఆయన ముడి ఉండు మన తలెట్టే వచ్చి ఆయన ఉంటే దాన్ని మాత మంచి అవ్వలేదు మాత పాత ಫೋನ್ ಒಳ್ಳೆ ಪಾತೆ ಒಳ್ಳೆ 39 ಕಿಲೋ 40 ಕಿಲೋ ಮುಡಿ ತಲೆಟ್ಟುಳ್ಳ ಏನು ತುಂಬಾರು 5 ಕಿಲೋ ಬರ್ತದೆ ಅಡೆ ಬೋನಾಗರೆ దాయితే బచ్చితులు పని పరదా యాన్ 30 kg తుంబి అంటే ఓడే ముట్ట పోవే ఓడే ముట్టలో పోయారు దాని ముడిపడుతుంది ఓడే ముట్ట పోయారు ఆ బాగా కడితేనే టైట్ మొత్తం ಎಲ್ಲ చిత్తు తీలా పడవేరు దయ పడిపట్టిండు ತುಂಬ ಅಭ್ಯಾಸಿಚ್ಚಿ ಯಾನ್ ತುಂಬುದೆ ಈಗ ತುಂಬುದಾರು ಈಗ ಬಂದ್ಬಿಡೋದು ಯಾಂದಾರು ತೋತೇನ ಈಗ ತುಂಬುದಾರು ಯಾಂದಾರು ತೋತೇನ ಯಾನ್ ತುಂಬುದ ಈಗ ತೋತಾರ ಏರ್ ತುಂಬುನೆ ಯಾನ್ ಎಂತ ತುಂಬುದೆ ಅಪ್ಪ ಬಿಡ್ಲಂಗತಿ ಅದೇ ರೀತಿ ಇದು ಸುದ್ದಿದ ಬಗ್ಗೆ ದಾಯ್ತಾನ್ ಪರ ಡ್ಯೂಟಿ ಮಾಡ್ಕೊಡೆ ಅದು ಸುದ್ದಿ ಎಲ್ಲಿ ದುಂಬುಡ್ದೆ ತೂ ಅಂತಾರ ನಾನು ಯಾರೋ ಪುತ್ರ ಹೇಳ್ತೀನಿ ಪದ್ಮಯ್ಯಗೌಡ ಮಗೆ ತಂದು ಡಾಕ್ಟರ್ UP ಶಿವಾನಂದ್ ಶಿವಾನಂದ್ ಆಮೇಲೆ ಪದ ಪದ್ಮಯ್ಯಗೌಡ್ರ ಅಂದು ಪದ್ಮಯ್ಯಗೌಡ್ರ ಶಿವಾನಂದ ಗೌಡ್ರ ರಾಜ್ಯರಾವ್ ಆತಿಪು ಅವು ಗೌಡ್ರು ಎಲಿಮೆಂಟ್ರಿ ಶಾಲೆದಲ್ಪ ಮಿತ್ತು ಬರ್ತಾನಲ್ಲ ಪಾಲ್ಪನೆ ಫಾರೆಸ್ಟ್ ಆಫೀಸ್ ಮಿತ್ತು ಇರು ಓದೋನಿತ್ತಾರೆ ಅಪ್ಪಗೆ ಅಂತ ಅಂತಿತ್ತೆ ಅವಾಗ ತಿತ್ತು ಟೈಲರ್ ಇತ್ತಂಡು ಒಕ್ಕಂಜಿ ಮೆಡಿಕಲ್ ಶಾಪ್ ಇತ್ತಂಡು ఒక ఆమె ఇటు పునగొండ ప్రసాదం ఒక మోహన్ గేజేజీ వెంకటరమణ దేవస్థానం తప్ప బట్టన్ దగ్గర ఇల్లు పూర ఒక ఇంటి జీన్స్ ಅಂಗಡಿ ಇತ್ತು ಅಲ್ಪ ಟರ್ನೆಟ್ ಇತ್ತೆಲ್ಲ ಹೋಟ್ಲದಾನೆ ಆಯ್ತಂದು ಅಲ್ಪ ಎಲ್ಲಿ అంటే ಮುಗಿಂದು ಓದೋನಿತ್ತಾರೆ ಪೇಪರ್ ತೂಮನ ಚಿತ್ರ ತೂಮನ ಅಪ್ಪ ಹಿಂಗೆ ಓದಾರು ಪುಡ್ತದೆ ಏನು దానికి వెళ్ళి కుట్టి పడవేది అంతే చిత్రం తూమన సినిమా ఎంచిన పడుకుంటూ శుక్రార్థాన్ని ಪಿಕ್ಚರ್ ఆయన ತೂಪನೆ ಏತ್ ವರ್ಷದ ದಿಂಚಿ ಬರೋದಿಲ್ಲಾರೆ ಏತ್ ವರ್ಷ ದಿಂಚಿ ಬರೋದಿಲ್ಲಾರೆ 35 ವರ್ಷ ಅಂಬೇರ್ನ ದಾದ ಮಾತಾಡೆ ತೋಪರ್ ಮಲ್ತು ಬರೋದಿಲ್ಲಾರೆ ಮಸ್ತ್ ವರ್ಷ ಒಂದಿನ 45 ವರ್ಷ 45 ವರ್ಷ ದಿಂಚಿ ಬೇರುಲ್ಲೇರಾ ఏం జాపా గురించి ఇలా మూలే బచ్చిరే బరతొన్నానా ಹೊರದೇನ ಮಲ್ ಮೇಡ ಜೋಕುಳ ದಾರ್ಪುರ್ಗೆ ಮುಲ್ತೆ ಮುಲ್ತದ ಹೋಲ್ಪರಲ್ಲ ಕೊನಾಡ್ತಿ ಅಂದ್ರೆ ಬೇರೆ ತೋಷ ಅಂತ ಯಾರ ಸುಣಂತ ಆರಿನ ಸುಮಾರು ವರ್ಷದ ಇದೇ ಯಾರು ಮುಲ್ಪ ಬತ್ತ ನಾರು ನಿಪ್ಪಿರದೆ ಅಂದಂತೆ ಹೋಲಿಕೆ ಮುಳಿತು ಒಂದು 71 ಪುತ್ರರು ಇಲ್ಲ ಅತ್ತೆ ಬೇರೆ ಏತ್ ವರ್ಷ నుంచి ಬಚ್ಚಯ ಬೇರೆ ಸಾಧಾರಣ ಪಂಚಾಯತ್ ಬಚ್ಚೆ ಮಾತ್ರ ದುಂಬಿ ಬಚ್ಚೆ ಉಂಟು ದುಂಬಿ ಬಚ್ಚೆ ಅಂದು ಎಂತದ ತೋಪು ನಾ ಬಜ್ಜೆ ಇವರ ಯಾನ ಆನಂದ್ ಯಾಂಚ ಅಂದ ಯಾನ್ ಟೆಲಿಫೋನ್ ಲಿಪ್ಪನೆ ಇತ್ತ ಆತಂದು ಕೆಲಸ ಮುಗಿಸ್ತಿದ್ರು ಅಂತ ಮತ್ತೆ ಬಯ್ಯ ತಿನ್ನೋಡುತ್ತೆ ಟಾಟಾ ತಿನ್ನೋಡ ಅಭ್ಯಾಸ ಏತ್ ವರ್ಷ ಎಂಕ 66 ಶುರು ಆಗ್ತದೆ అయితే ఉలా ఈర్న బీడద అంగడి తెచ్చిపల్లి ఉలా ఇదా అంగడి ఏంటంటే ఓని మాట్లాడతాను ఓని తెచ్చిపల్లి ఇంకా రావచ్చు కాది ఓని ఈరు పోరట అదే అవు ప్యాసేజ్ ప్యాసేజ్ ఇంటికి పోకుండా ఇంటికి పోతూ అంతే వరకు ప్యాసేజ్ అవు బండి వెళ్తున్నారు
ಸೈಡಿಗೆ ಈರಂದೆ ಬೇಡದ ಐಟಮ್ ಪೂರ ನೆಟ್ಟಿದ್ದೀವಿ ಮೂಜೆ ಮಾತಾಡಿ ರಾತ್ರಿ ಮನೆಗೆ ತಲ್ಲನೇ ಕಾಂಡ ಬರ್ತದೆ ಗಾಡಿ ಮನಸ್ಸು ಬಂದ ಮೂಳೆ ಕೊಳ್ಳೋದು ಎಲ್ಲರೂ ಕೊಂಡತ್ತಿನ ಮನಸ್ಸು ಉಂಡಾ ಕೊನಸರ ಕೊಂಡತ್ತಿನ ಬಂದ ಯಾರು ಕೊಂಡ ದಿನೇಶ್ ಮಾಡೋದು ಹೌದಾನೆ ಎಲ್ಲರೂ ತುಂಬ ಮೂಜೆ 4 ಗಂಟೆ ಬರೋದಕ್ಕೆ ಇತ್ತು 7 ಗಂಟೆ ಬರ್ತದೆ 7 ಗಂಟೆಗೆ ಇದೆಲ್ಲ ಪೂಜೆ ಇರಬೇಕು ಏನಾರ ಅಂತ ಇದು ಕೂಡ ಹೆಂಚಿನ ದೀಪ ಈಗ ಬಂದು ಎನ್ನೆಲ್ಲ ಕೊನೆ ಇಲ್ಲ ಎನ್ನೆಲ್ಲ ಕೊನೆ ಈಗ 86 ಮಾಡಲಿ ಚೌಕ್ಲೇಟ್ ಪ್ರಯೋಗ ಬಂದು ಹಾಕೊಂಡು ಬಣ್ಣ ನಿಗ್ಲ ಬಂಡೆ ಸಾಧಿತ ಬಂಡ ಪಾಡ್ವೆ ಒಂದು ವೈರಸ್ ನಮಗೆ ಕಾಂಡೆ ಬಂದಾಗ್ತಲ್ಲ ಕತ್ಲೆ ಹೊರ ಕತ್ಲೆ ತೂಕ ಸೊಪ್ಪು ಆಯಿತು ಹಿಂದಿನ ಸಲ ಬಂದಿದ್ದೀವಿ ಕಾಂಡೆ ಬಣ್ಣ ಮೈಂದಿಗೆ ಹಿಂದಿ ತಿನ್ನೋಲ್ಲ ಡಾಕ್ಟರ್ಗೂ ಫೋನ್ ಕೊರಡ್ತಿಲ್ಲ ಡಾಕ್ಟರೇ ಕೊರಡ್ತ ಅಂದು ಡಾಕ್ಟರ್ ಕೊರಡು ವೈರಸ್ ಕಟ್ನೆಟ್ಟೆ ಇಲ್ಲ ಬದಲು ಕೊಟ್ಕೊಂಡ ಕೆಚ್ಚ ಕಾಪರಿ ಡಾಕ್ಟರ್ ಕೊಟ್ಟು ಕಾಪರಿ ಇನ್ನು ಏನೇ ಗೊಲ್ಪು ಏತು ಒಟ್ಟು ಅಡಿಪುನು ಬತ್ತು ಕೊಡ್ತಾನೆ ಆಜೆ 7 ಗಂಟೆ ಆಚಾರ ಅಂಟೆ ನಾಡಿಪೋರ 5 ಗಾಡಿ ಅಲ್ಲೇ ಬರ್ತೀರಲ್ಲಿ ಗಾದಿಗೆ ಇನ್ನೇ 5 ರೂಪಾಯಿ ಕೊಡಿ ಅದು 10 ರೂಪಾಯಿ ಇಲ್ಲ ಅದಕ್ಕೆ 20 ರೂಪಾಯಿ ಮತ್ತೆ ನಿಮ್ಗೆ 5 ಕಮ್ಮಿ ಮಾಡಿದ್ದು ನಾನು 5 ರೂಪಾಯಿ ಕೊಡಿ ಎಲ್ಲ ಇಲ್ಲ ಇದು ಕಷ್ಟ ಮನೆಯಲ್ಲಿ ಪಾಪ ಒಂದು ನಿಲ್ತೇನೆ ಪಾಪತಿ ಬಸ್ಯಾನ್ ತೆಗ್ಗ ಹಾಂ ಅಂದ ಹೌದು ಏರೇನ ಎಂಟ್ರಿ ಬರ್ಬೋದು ಹಂಗೆಲ್ಲ ಪೇಪರ್ ಹೌದು ಬರಡದ ಎರಡು ನೀವು ಓದಿ ನೀವು ಓದಿ ಸುದ್ದಿ ಬಿಡುಗಡೆ ಸುದ್ದಿ ಬಿಡುಗಡೆ ನೀವು ನೋಡ್ತಾ ಇರಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ನ್ಯೂಸ್ ಪುತ್ತೂರು ಸೋಲೆ ಒಂದು ಬಹಳ ಖುಷಿ ಏನು ಅಂತಂದರೆ ಶ್ರಮಕ್ಕೆ ಇನ್ನೊಂದು ಹೆಸರು ಅಂತ ಹೇಳಿದ್ದೆ ಇವ್ರದ್ದು ಹೆಸರನ್ನು ಅಷ್ಟೇ ಅಲ್ಲ ಅವರ ಜೀವನೋತ್ಸಾಹಕ್ಕೆ ಇನ್ನೊಂದು ಹೆಸರಿದ್ದರೆ ಅದು ಕೂಡ ಈ ಪೈಗಳು. ಯಾಕೆಂತಂದರೆ ನಿನಗೆ ಆಗೋದಿಲ್ಲ ಅಂತ ನನಗೆ ನೇರವಾಗಿ ಹೇಳಿದರು. ಅದು ಹೌದು, ಈಗಿನ ಜಮಾನವೇ ಹಾಗೆ. ನಮ್ಮ ಹುಡುಗ ಬಂದೇನೆ ಕೈಗಟ್ಟಿ ನಿಂತಿದ್ದಾನೆ ಅಂತ. ಯಾಕೆ ಅಂದರೆ ಕೂಡುವುದಿಲ್ಲ, ಇಂಥ ಪರಿಸ್ಥಿತಿ ಇದೆ. ಇವ್ರದ್ದು ಆವತ್ತು ಇದ್ದಂತಹ ಬದುಕು ಹೇಗೆ, ಇವತ್ತಿರುವಂಥ ಬದುಕು ಹೇಗೆ, ಎಷ್ಟೇ ಬದುಕು ಬದಲಾದರೂ ನಾನು ಸುಮ್ಮನೆ ಕೂರಲಾರೆ ಅಂತ ಹೇಳಿಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಬೆಳಿಗ್ಗೆ ಬಂದು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡುವ ಅಗತ್ಯ ಇಲ್ಲ ಅವರಿಗೆ. ಯಾಕೆ ಅಂತಂದರೆ ಇಡೀ ಬಿಲ್ಡಿಂಗ್ನ ಬಾಡಿಗೆ ಬರ್ತದೆ ಅಂತ ಅವರು ಹೇಳಿದರು. ಆದರೆ ಒಂದು ವೇಳೆ ಬಾಡಿಗೆ ಬರ್ತದೆ ಅಂತ ಮನೆಯಲ್ಲಿ ಕೂತ್ರೆ ನಂತರ ಮೂಡಿಗೆ ಸೇರ್ನೆ ಅಂದು ಅದೇ ಮೂಡಿಗೆ ಸೇರ್ನೆ, ಮೂಳೆಗೆ ಸೇರ್ತೇವೆ ನಾವು ಅಂತ ಹೇಳುವಂಥ ಭಯ ಇದೆ ಅವರಿಗೆ. 86ರಲ್ಲಿಯೂ ಕೂಡ 86 ವರ್ಷದಲ್ಲಿಯೂ ಕೂಡ ಇಂತಹ ಜೀವನೋತ್ಸಾಹಿ ಸಿಗುವಂಥದ್ದು ಭಾಳ ವಿಶೇಷ. ಜೊತೆಗೆ ಇವರ ಜೀವನೋತ್ಸಾಹಕ್ಕೆ, ಇವರ ಸಾಧನೆಗೆ, ಇವರ ಈ ಒಂದು ನಿಸ್ವಾರ್ಥ ಸೇವೆಗೆ ನಮ್ಮದೊಂದು ಸೆಲ್ಯೂಟ್ ಅಂತ ಹೇಳ್ತಾ, ನಿಜಕ್ಕೂ ಇದು ಪ್ರೇರಣಾದಾಯಿಯಾದಂತಹ ಒಂದು ಸಂದರ್ಶನ. ಯಾಕೆ ಅಂತಂದರೆ ಇವರು ಕೇವಲ ಇವರದ್ದನ್ನು ಮಾತ್ರ ಹೇಳಲಿಲ್ಲ, ಪುತ್ತೂರು ಬೆಳವಣಿಗೆ ಆಗಿದ್ದು ಹೇಗೆ ಅಂತ ಹೇಳಿದರು, ಪುತ್ತೂರಿನಲ್ಲಿ ಹೇಗೆ ಹೇಗೆ ಬಿಲ್ಡಿಂಗ್ಗಳಿತ್ತು, ಹೇಗೆ ಹೇಗೆ ಬದಲಾಯಿತು ಅಂತ ಹೇಳಿದರು. ಅದರ ಜೊತೆಗೆ ಅವತ್ತಿನಿಂದ ಇವತ್ತಿನ ತನಕ ಜನ್ರೇಷನ್ ಹೇಗೆ ಬದಲಾಗಿದೆ ಅಂತ ಹೇಳಿದರು. 40 kg ಒಂದು ಮೂಟೆಯನ್ನು ಹೊತ್ಕೊಂಡು ಕಿಲೋಮೀಟರ್ ಗಟ್ಟಲೆ ನಡೀತಾ ಇದ್ವಿ. ಈಗ ನಿನಗೆ ಹೊರಿಸಿದ್ರೆ ಅಲ್ಲಿ ಹೋಗಿ ಅಬ್ಬಾ ಬಚ್ಚಿಂಡು ಅಂತ ಹೇಳ್ತಿ ಅಂತ ಹೇಳಿದರು. ಇದು ಸತ್ಯ. ಈಗಿನ ಜನ್ರೇಷನ್ ಹೀಗಿದೆ. ಅದರ ಜೊತೆಗೆ ದೊಡ್ಡದಾಗಿ ಮಾತಾಡ್ತಿಲ್ಲಿ, ನೀನು ಸಹ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಉಲ್ಟೇ ಮಾತಾಡೋನು ಅಂತ ಹೇಳ್ತಾರೆ. ಯಾಕೆ ಈಗಿನ ಜನ್ರೇಷನಲ್ಲಿ ತುಂಬ ಜನ ಇಂಥ ಹಿರಿಯರು ಹೇಳಿದರೆ ಅದನ್ನು ಕೇಳುವುದಿಲ್ಲ ಅನ್ನುವಂತಹ ಆರೋಪಗಳಿದ್ದಾವೆ. ಅದಕ್ಕೆ ಅವರು ನೇರವಾಗಿ ನನ್ನನ್ನೇ ಹೇಳಿದರು. ಅದು ಕೂಡ ಸತ್ಯವೇ ಇರಬಹುದು. ಇಂತಹ ಎಲ್ಲ ಒಂದು ಜೀವನೋತ್ಸಾಹದ ಮಾತುಗಳು, ಅದರ ಜೊತೆಗೆ ಅವರ ಅನುಭವದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಜೊತೆಗೆ ಇವರನ್ನು ಪುತ್ತೂರಿನ ನಿಜವಾದ ಸಾಧಕ ಅಂತ ಹೇಳಿ, ನಿಜವಾದ ಪ್ರೇರಣಾದಾಯಿ ಅಂತ ಹೇಳಿ ಗುರುತಿಸೋದಕ್ಕೆ ನಮಗೂ ಕೂಡ ಖುಷಿಯಾಗತ್ತೆ. ಬಹಳಷ್ಟು ವರ್ಷಗಳಿಂದ ಬೀಡ ಕಟ್ಟಿಕೊಂಡು ಜೀವನವನ್ನು ಮಾಡ್ತಾ ಇದ್ದಂಥ ಪೈಗಳು ಈಗ ದೊಡ್ಡದೊಂದು ಕೋಟಿ ಲೆಕ್ಕಾಚಾರದ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ದೊಡ್ಡ ಒಂದು ಬಾಡಿಗೆಯನ್ನು ಕೂಡ ಪಡೆಯುತ್ತಾರೆ. ಆದರೂ ಕೂಡ
ಅದೇ ಟೇಬಲ್, ಅದೇ ಬೀಡದ ಅಂಗಡಿ, ಅದೇ ಎಲೆ, ಅದೇ ಅಡಿಕೆಯನ್ನು ಮಾರಾಟ ಮಾಡ್ತಾ ಈಗಲೂ ಕೂಡ ಅದೇ ಬದುಕನ್ನು ಬದುಕ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳುವಂಥ ಉತ್ತರ, ಒಂದು ವೇಳೆ ನಾನು ಮನೆಯಲ್ಲಿ ಕೂತ್ರೆ ನಾನು ಮೂಲೆ ಸೇರ್ತೇನೆ, ಹಾಗಾಗಬಾರ್ದು. ಇದು ಸ್ವಾಭಿಮಾನದ ಬದುಕು. ಎಷ್ಟೇ ದುಡ್ಡಿರಲಿ, ದುಡ್ಡನ್ನು ತಿನ್ನಲಿಕ್ಕಾಗ್ತದಾ? ಅವ್ರು ಕೇಳುವಂಥದ್ದು, ನಾನಲ್ಲ, ಅವ್ರು ಕೇಳಿದ್ದು. ಇದು ನಿಜಕ್ಕೂ ಪ್ರೇರಣಾದಾಯಿ ಮಾತುಗಳು. ಬಹಳಷ್ಟು ಇತಿಹಾಸವನ್ನು, ಪುತ್ತೂರಿನ ಇತಿಹಾಸವನ್ನು ಕೆದಕಿದ್ದಾರೆ. ಭಾಳ ಅದ್ಭುತವಾಗಿ ಮಾತನಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಶ್ರೀಧರ್, ಅಶ್ವಥ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್.